ಬಂಗಾರದ ಮನುಷ್ಯ ಮೀನುಗಾರರ ಚೆಮ್ಮಿನ್ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಚೆಮ್ಮಿನ್ ಮತ್ತು ಕರಾವಳಿ ಪೂರ್ಣ ಮೀನುಗಾರರ ಬದುಕಿನ ಚಿತ್ರಣ. ಕರಾವಳಿ ಚಿತ್ರ ಕರಾವಳಿಯಲ್ಲಿ ಬಿಡುಗಡೆ ಆಗಲೇ ಇಲ್ಲ. ಏಕೆ ನೋಡೋಣವೇ? ಮೀನುಗಾರ ಸಮುದಾಯ ಜಗತ್ತಿನ ಎಲ್ಲ ಕಡೆ ಇದ್ದಾರೆ. ಮೊದಲು ಮೀನು ಮಾರಿದ್ದವರಾದ್ದರಿಂದ ಜಗತ್ತಿನ ಪುರಾತನ ವ್ಯಾಪಾರಿ ವರ್ಗದಲ್ಲಿ ಮೀನುಗಾರರು ಬರುತ್ತಾರೆ. ಮೀನುಗಾರಿಕೆಯು ತುಂಬ ಕಷ್ಟಪಡಬೇಕಾದ ಕೆಲಸ. ಹಿಂದೆಲ್ಲ ಮಾನವ ಶಕ್ತಿಯೇ ಮೀನುಗಾರಿಕೆಗೆ ಬಳಕೆಯಾಗುತ್ತಿತ್ತು. ಸದಾ ಜೀವಪಣಕ್ಕಿಟ್ಟು ಮಾಡುತ್ತಿದ್ದ ಕೆಲಸವಿದು. ಭಾರತದಲ್ಲಿ ಮೀನುಗಾರರ ಬದುಕಿನ ಬಗೆಗೆ 10 ಸಿನಿಮಾಗಳು ಬಂದಿವೆ. ಅವುಗಳಲ್ಲೆಲ್ಲ ಪ್ರಸಿದ್ಧವಾದುದು ಮಲಯಾಳಂನಲ್ಲಿ ಬಂದ ಚೆಮ್ಮಿನ್ ಸಿನಿಮಾ. 1966ರಲ್ಲಿ ಬಂದ ಈ ಕಪ್ಪು ಬಿಳುಪು ಚಿತ್ರವು ಅತ್ಯುತ್ತಮ ಚಲನಚಿತ್ರ ಎಂಬ ರಾಷ್ಟ್ರೀಯ ಪುರಸ್ಕಾರ ಪಡೆದಿತ್ತು. ಅತ್ಯುತ್ತಮ ಚಲನಚಿತ್ರ ಎಂದು ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದಿತ್ತು. ಚಿಕಾಗೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅರ್ಹತಾ ಸರ್ಟಿಫಿಕೇಟ್ ಪಡೆದಿತ್ತು. ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಮಾರ್ಕಸ್ ಬ್ಲಾಟ್ಲಿ ಅವರು ಈ ಚಿತ್ರದ ಛಾಯಾಗ್ರಹಣಕ್ಕಾಗಿ ಚಿನ್ನದ ಪದಕ ಪಡೆದಿದ್ರು. ಈ ಸಿನಿಮಾ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿತ್ತು. ತಕಳಿ ಶಿವಶಂಕರ ಪಿಳ್ಳೈಯವರ ಇದೇ ಹೆಸರಿನ ಕಾದಂಬರಿ ಆಧರಿಸಿ ಬಾಬು ಇಸ್ಮಾಯಿಲ್ ಸೇಠ್ ನಿರ್ಮಿಸಿದ ಈ ಚಿತ್ರವನ್ನು ರಾಮು ಕರಿಯತ್ ನಿರ್ದೇಶಿಸಿದ್ರು. ಸತ್ಯನ್, ಶೀಲಾ, ಮಧು ಮುಖ್ಯ ಭೂಮಿಕೆಯಲ್ಲಿದ್ರು. ಕನ್ನಡದಲ್ಲಿ ಚೆಮ್ಮಿನ್ ಕತೆ ತಿರುಚಿ ಬೀಸಿದ ಬಲೆ ಎಂಬ ಚಿತ್ರ ಬಂದಿತ್ತು. 1973ರ ಈ ಚಿತ್ರವನ್ನು ಅರಸು ಕುಮಾರ್ ನಿರ್ದೇಶಿಸಿದ್ರು. ರಾಮ್ ಗೋಪಾಲ್, ಜಯಲಕ್ಷ್ಮಿ ಮುಖ್ಯ ಪಾತ್ರಗಳಲ್ಲಿದ್ದರು. ನಿಜವಾಗಿ ತುಳುನಾಡಿನ ಮೀನುಗಾರರ ಬದುಕಿನ ಬಗೆಗೆ ಬಂದ ಚಿತ್ರವೆಂದರೆ ಕರಾವಳಿ. ವಿಶುಕುಮಾರ್ ತಮ್ಮ ಕಾದಂಬರಿಯನ್ನು ತಾವೇ ನಿರ್ದೇಶಿಸಿ ನಟಿಸಿದ್ರು. ರೀಟಾ ಅಂಚನ್ ನಾಯಕಿಯಾಗಿದ್ರು. ಆದರೆ ಈ ಚಲನಚಿತ್ರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಡುಗಡೆಯಾಗಿಲ್ಲ. ಬೋಳೂರಿನ ಮೀನು ಮಾರುವ ತರುಣಿಯು ಉಳ್ಳಾಲದ ಮುಸ್ಲಿಂ ಮೀನು ಕೆಲಸಗಾರನೊಬ್ಬನನ್ನು ಮದುವೆಯಾದ ಕತೆ ಹೊಂದಿತ್ತು ಇದು. ಆದ್ದರಿಂದ ಆಗ ಮಂತ್ರಿಯಾಗಿದ್ದ ಮನೋರಮಾ ಮಧ್ವರಾಜ್ ಚಿತ್ರ ಬಿಡುಗಡೆಗೆ ವಿರೋಧಿಸಿದ್ರು. ಬಿ. ದಾಮೋದರ್ ನಿಸರ್ಗ ನಿರ್ಮಾಣದ ಈ ಚಿತ್ರ ಮುಖ್ಯಮಂತ್ರಿ ದೇವರಾಜ ಅರಸು ಮಧ್ಯಪ್ರವೇಶದಿಂದ ಬಿಡುಗಡೆಗೊಂಡು ಯಶಸ್ವಿಯಾಯಿತು. ಆದರೆ ಆ ಕತೆ ನಡೆಯುವ ತುಳುನಾಡ ಕರಾವಳಿಯಲ್ಲಿ ಆ ಚಿತ್ರ ಬಿಡುಗಡೆಯಾಗಲೇ ಇಲ್ಲ. ಈ ವರ್ಷ ಇನ್ನೊಂದು ಕರಾವಳಿ ಹೆಸರಿನ ಕನ್ನಡ ಚಲನಚಿತ್ರ ಬಿಡುಗಡೆಯಾಗುತ್ತಿದೆ. ಹಳೆಯ ಕನ್ನಡ ಚಿತ್ರಗಳು ಆಗಿನ ಮದರಾಸು, ಈಗಿನ ಚೆನ್ನೈನಲ್ಲಿ ತಯಾರಾಗುತ್ತಿದ್ದುದರಿಂದ ಸಣ್ಣ ಪುಟ್ಟ ಮೀನುಗಾರರ ಸನ್ನಿವೇಶ ಬಂದಾಗ ಅವರು ಉದ್ದ ಟೋಪಿಯ ಆ ಕಡೆಯ ಬೆಸ್ತರಿರುತ್ತಿದ್ರು. ಕನ್ನಡದ ಮೊದಲ ಬಣ್ಣದ ಚಿತ್ರ ಅಮರಶಿಲ್ಪಿ ಜಕ್ಕಣಾಚಾರಿಯಿಂದ ಹಿಡಿದು ಆ ರೀತಿ ಸ್ಥಳೀಯತೆ ಇಲ್ಲದ ಬೆಸ್ತರು ಹಲವು ಸಿನಿಮಾಗಳಲ್ಲಿ ಕಾಣಿಸಿದ್ದಿದೆ. ಅದು ಬದಲಾದುದು ಪ್ರಸಿದ್ಧ ಬಂಗಾರದ ಮನುಷ್ಯ ಚಿತ್ರದಿಂದ. ಬಂಗಾರದ ಮನುಷ್ಯ 1972ರಲ್ಲಿ ಬಿಡುಗಡೆಯಾದ ವರನಟ ರಾಜ್ಕುಮಾರ್ ನಟಿಸಿದ ಚಿತ್ರ. ಬಾಲಕೃಷ್ಣ, ಭಾರತಿ ಮೊದಲಾದವರಿರುವ ಈ ಚಿತ್ರವು 2 ವರ್ಷ ನಿರಂತರ ನಡೆದಿತ್ತು. ಈ ಚಿತ್ರ ಬೆಸ್ತರಿಗೆ ಸಂಬಂಧಿಸಿಲ್ಲ. ಆದರೆ ಒಂದು ಹಾಡನ್ನು ಮಲ್ಪೆಯ ಉದ್ಯಮಿ ಮಧ್ವರಾಜ್ ಸಹಾಯದಿಂದ ಇಲ್ಲಿ ಚಿತ್ರಿಸಿದ್ರು. ಆ ಹಾಡಿನ ಚಿತ್ರಣದಲ್ಲಿ ಇಲ್ಲಿನ ನದಿ, ಕಡಲು, ಪರಿಸರ, ದೋಣಿಗಳು ಇತ್ಯಾದಿ ಅದ್ಭುತವಾಗಿ ಮೂಡಿಬಂದಿದ್ದವು. ಹೀಗೆ ಕನ್ನಡದ 10 ಚಿತ್ರಗಳಲ್ಲಿ ಮೀನುಗಾರರ ಬದುಕು ಹಾಗೇ ಸುಮ್ಮನೆ ಬಂದು ಹೋದುದಿದೆ. ಮೀನುಗಾರರ ಹೆಸರಿನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದರೂ ಅವು ದೋಣಿ, ನದಿ ದಾಟುವುದಿಲ್ಲವಾದರೂ ಕೆಲವು ಅದಕ್ಕೆ ಅಪವಾದದವುಗಳು ಇದೆ. ಅದರತ್ತ ಕಣ್ಣೋಟ ನೆಡುವ ಬನ್ನಿ. ತಮಿಳಿನಲ್ಲಿ ಇಂಥ ಕೆಲವು ಚಿತ್ರಗಳು ಬಂದಿದ್ದು ಮುಂದೆ ಮುಖ್ಯಮಂತ್ರಿಯಾದ ಎಂಜಿಆರ್ ನಟನೆಯ ಪಡಗೋಟಿ ಮತ್ತು ಮೀನವ ನನ್ಬನ್ ಮುಖ್ಯವಾದವುಗಳು. ಟಿ. ಪ್ರಕಾಶ್ ರಾವ್ ನಿರ್ದೇಶನದ ಪಡಗೋಟಿಯ ನಾಯಕಿ ಕನ್ನಡದ ಬಿ. ಸರೋಜಾದೇವಿ. 1964ರ ಈ ಸಿನಿಮಾದಲ್ಲಿ ಮೀನುಗಾರರ ಆ ಕಾಲದ ಕಷ್ಟದ ಬದುಕು ಹಾಗೂ ಚಕ್ರಬಡ್ಡಿ ಸಾಲ ಕೊಡುವವರ ಸುಳಿಯಲ್ಲಿ ಜೀವನ ನಡೆಸುವ ಚಿತ್ರಣವಿದೆ. 1977ರಲ್ಲಿ ಬಂದ ಶ್ರೀಧರ್ ನಿರ್ದೇಶನದ ಮೀನವ ನನ್ಬನ್ ಚಿತ್ರ ಬಹುತೇಕ ಕಮರ್ಷಿಯಲ್ ಚಿತ್ರ. ನಾಯಕಿಯಾಗಿದ್ದವಳು ಲತಾ. ಈ 2 ಸಿನಿಮಾಗಳು ದುಡ್ಡು ಮಾಡಿವೆ. ಶಿವಾಜಿ ಗಣೇಶನ್ ಅಭಿನಯದ ಕಪ್ಪಲೊಟ್ಟಿಯ ತಮಿಳನ್, ರಾಜರಾಜ ಚೋಳನ್ ಮೀನುಗಾರರ ಬದುಕಿಗೆ ಸಂಬಂಧಿಸಿಲ್ಲ.
ಬ್ರಿಟಿಷರ ವಿರುದ್ಧ ಹೋರಾಡಿದ ಚಿದಂಬರ ಪಿಳ್ಳೈ ಕಥೆಯನ್ನು ಹೊಂದಿದ್ದು ಕಪ್ಪಲೊಟ್ಟಿಯ ತಮಿಳನ್ ಚಿತ್ರ. ಹಾಗೆ ರಾಜ ಚೋಳನ್ ಸಿನಿಮಾದಲ್ಲಿ ಅವರ ಹಡಗು ಪಡೆಯ ಚಿತ್ರಣ ಕೂಡ ಬಂದಿವೆ. ಕಡಲ ಮಕ್ಕಳ ವಿಷಯವನ್ನು ಒಳಗೊಂಡಂತೆ ಮಲಯಾಳಂ, ಬಂಗಾಳಿಗಳಲ್ಲಿ ಹೆಚ್ಚು ಚಿತ್ರಗಳು ಬಂದಿವೆ. ಅವು ಪೂರ್ಣ ಪ್ರಮಾಣದಲ್ಲಿ ಬೆಸ್ತರ ಬದುಕನ್ನು ಚಿತ್ರಿಸಿದವುಗಳಲ್ಲ. ಹಿಂದಿಯಲ್ಲಿ ಕೂಡ ಅಂಥ ಕೆಲವು ಸಿನಿಮಾಗಳು ಬಂದಿವೆ. ಹಿಂದಿಯಲ್ಲಿ 1967ರಲ್ಲಿ ಬಂದ ಮಿಲನ್ ಸಿನಿಮಾವು ಮೀನುಗಾರರ ಬದುಕನ್ನು ಹೇಳದಿದ್ದರೂ ಅದರ ನಾಯಕ ನಟ ಸುನಿಲ್ ದತ್ ದೋಣಿ ಓಡಿಸುವ, ನದಿ ದಾಟಿಸುವ ವೃತ್ತಿಯವನು. ಎಲ್.ವಿ. ಪ್ರಸಾದ್ರ ಈ ಚಿತ್ರ ಅದಕ್ಕೆ ಮೊದಲು ತೆಲುಗಿನಲ್ಲಿ ಮೂಗ ಮನಸುಲು ಎಂದು ಬಂದಿತ್ತು. ಅದರಲ್ಲಿ ಎ. ನಾಗೇಶ್ವರ ರಾವ್, ಸಾವಿತ್ರಿ, ಜಮುನಾ ಇದ್ದರೆ ಹಿಂದಿಯಲ್ಲಿ ಸುನಿಲ್ ದತ್, ನೂತನ್, ಜಮುನಾ ಇದ್ರು. ಇದರ ಬಹುತೇಕ ಕತೆ ನದಿ ಮತ್ತು ದೋಣಿಯಲ್ಲಿ ನಡೆಯುತ್ತದೆ. ಈಗ ತೆಲುಗಿನಲ್ಲಿ ತಾಂಡೇಲ್ ಬಂದಿದೆ. ಇನ್ನು ಮುತ್ತು ಬೆಸ್ತರಿಗೆ ಸಂಬಂಧಿಸಿದಂತೆ ಹಿಂದಿಯಲ್ಲಿ ಅನ್ಮೋಲ್ ಮೋತಿ ಬಂದಿತ್ತು. ಆದರೆ ಕನ್ನಡದಲ್ಲಿ ಬಂದ ಒಂದು ಮುತ್ತಿನ ಕತೆ ಬೆಸ್ತ ಮೀನುಗಾರರ ಬದುಕಿನ ಬಗೆಗಿನ ಒಂದು ಅದ್ಭುತ ಚಿತ್ರ ಎನ್ನಬಹುದು. 1987ರ ವರನಟ ರಾಜ್ಕುಮಾರ್, ಬಾಲಕೃಷ್ಣ, ಅರ್ಚನಾ ನಟನೆಯ ಒಂದು ಮುತ್ತಿನ ಕತೆ ಚಿತ್ರವನ್ನು ಶಂಕರ್ ನಾಗ್ ನಿರ್ದೇಶಿಸಿದ್ರು. ಮುತ್ತು ಬೆಸ್ತರ ಈ ಕಥೆಯು ಜನರ ದುರಾಸೆಯನ್ನು ಹೇಳುವುದರ ಜೊತೆಗೆ ಅವರ ದುಸ್ತರ ಬದುಕನ್ನು ಕೂಡ ಚಿತ್ರಿಸಿದೆ. ತುಳುನಾಡಿನಲ್ಲಿ ಈಗ ಸಾಕಷ್ಟು ತುಳು ಚಿತ್ರಗಳು ಬರುತ್ತಲಿವೆ. ಇವುಗಳಲ್ಲೂ ಮೀನುಗಾರರು ಬಂದು ಇಣುಕುತ್ತಾರೆ, ಮೀನು ಮಾರುವವರು ಬರುತ್ತಾರೆ. ಮುಖ್ಯವಾದುದು ಕಡಲಮಗೆ ಎನ್ನುವ ಸಿನಿಮಾ. ಪ್ರವೀಣ್ ಜೈನ್ ನಿರ್ದೇಶನದ ಈ ಚಿತ್ರ ಮೀನುಗಾರರ ಕೇರಿಯಲ್ಲಿ ನಡೆಯುತ್ತದೆ ಹೊರತು ನೇರವಾಗಿ ಮೀನುಗಾರರ ಕತೆ ಹೇಳುವುದಿಲ್ಲ. ಮುಕ್ಕೋನ ಪ್ರೇಮ ಕತೆ ಹೊಂದಿದೆ. ಕಡಲದ ಮಗನಿಕ್ಕು ಉಡಾಲದ ಸೊಲ್ಮೆಲು ಇದರ ಪ್ರಸಿದ್ಧ ಗೀತೆಯಾಗಿದೆ. ಬಹು ಹಿಂದೆ 1948ರಲ್ಲಿ ದಿಲೀಪ್ ಕುಮಾರ್, ಕಾಮಿನಿ ಕೌಶಲ್ ನಾಯಕ ನಾಯಕಿಯರಾಗಿದ್ದ ನದಿಯಾ ಕೆ ಪಾರ್ ಸಿನಿಮಾ ಬಂದಿತ್ತು. ಕಿಶೋರ್ ಶಾಹು ಬರೆದು ನಿರ್ದೇಶಿಸಿದ ಈ ಚಿತ್ರದಲ್ಲಿ ನಾಯಕಿ ಮೀನುಗಾರ ವರ್ಗದವಳು. ಅವರ ಕೇರಿ ಮತ್ತು ದೋಣಿ ಚಿತ್ರದಲ್ಲಿ ಸಾಕಷ್ಟು ಕಡೆ ಮುಖ್ಯತ್ವ ಪಡೆದಿದೆ. 1982ರಲ್ಲಿ ಕೂಡ ನದಿಯಾ ಕೆ ಪಾರ್ ಎಂಬ ಚಿತ್ರವೊಂದು ಬಂದಿತ್ತು. ಆದರೆ ಅದು ಬೆಸ್ತರಿಗೆ ಸಂಬಂಧಿಸಿಲ್ಲ. ತಮಿಳಿನ ಕಡಲ್ ಮೊದಲಾದ ಚಿತ್ರಗಳು ಕೂಡ ಹೆಸರಿಗೆ ಮಾತ್ರ ಹೊರತು ಬೆಸ್ತ ಸಂಬಂಧದಲ್ಲ. ಇನ್ನು ಮೇಲೆ ಮೀನು ಕೃಷಿ, ಒಳನಾಡು ಮೀನುಗಾರಿಕೆ ಸಹಜವಾಗಿಯೇ ಹೆಚ್ಚಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೀನು ಬೇಸಾಯ, ಮೀನು ಸಾಕಣೆಯಲ್ಲಿ ತೊಡಗಿರುವವರ ಬಗೆಗೆ ಚಿತ್ರ ಬರಬಹುದು. ಆದರೆ ಅವರು ಬೆಸ್ತರಿರುತ್ತಾರೆಯೇ ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ಮೀನು ಹಿಡಿಯುವಲ್ಲಿಂದ ಮೀನು ಮಾರುವವರೆಗೆ ಹೋರಾಟ. ಆ ಕಾಲ ಈಗ ಸಾಕಷ್ಟು ಬದಲಾಗಿದ್ದರೂ ಮೀನು ಚಟುವಟಿಕೆಯ ಸಮಸ್ಯೆ ಕೊನೆಗೊಳ್ಳದ್ದಾಗಿಯೇ ಇದೆ ಎನ್ನುತ್ತಾ ಬಂಗಾರದ ಮನುಷ್ಯ ಮೀನುಗಾರರ ಚೆಮ್ಮಿನ್ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಕ್ಕೆ ಬರೋಣ. ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.